ದೇಶಾದ್ಯಂತ ಡಿಸೆಂಬರ್ 9ರಂದು ನಡೆಯಲಿರುವ ರಾಷ್ಟ್ರೀಯ ಲೋಕ ಅದಾಲತ್ ಕಳೆದ ಹಲವಾರು ವರ್ಷಗಳಿಂದ ವಿಚಾರಣೆಗೆ ಬಾಕಿ ಇರುವ ಹಳೆಯ ಪ್ರಕರಣಗಳನ್ನು ಎರಡು ಕಕ್ಷಿದಾರರ ಒಪ್ಪಿಗೆ ಮೇರೆಗೆ ರಾಜ್ಯ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಳ್ಳಲು ಸದವಕಾಶ ಕಲ್ಪಿಸಲಾಗಿದೆ. ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಕಾರ್ಕಳ ಹಿರಿಯ ಸಿವಿಲ್ ನ್ಯಾಯಾಧೀಶೆ ಹಾಗೂ ತಾಲೂಕು ಕಾನೂನು ಸೇವೆಗಳ ಅಧ್ಯಕ್ಷೆ ಶರ್ಮಿಳಾ ಎಸ್ ಹೇಳಿದ್ದಾರೆ. ಕಾರ್ಕಳದ ನ್ಯಾಯಾಲಯದ ಸಂಕೀರ್ಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ದೇಶದಲ್ಲಿ ಸುಮಾರು 30 ಲಕ್ಷ ಅಧಿಕ ಹಳೆಯ ಪ್ರಕರಣಗಳು ವಿಚಾರಣೆಗೆ ಬಾಕಿ ಇದ್ದು, ಲೋಕ ಅದಾಲತ್ ಮೂಲಕ ಸಾರ್ವಜನಿಕರಿಗೆ ಹಾಗೂ ಅಧಿಕಾರದ ಸಮಸ್ಯೆಗಳಿಗೆ ತ್ವರಿತ ಹಾಗೂ ಸುಲಭವಾಗಿ ಪರಿಹಾರ ಕೊಡಲು ಸಾಧ್ಯವಾಗಲಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಕೋಮಲ್ ಆರ್.ಸಿ, ಸರ್ಕಾರಿ ಅಭಿಯೋಜಕಿ ಸೀತಾ, ನ್ಯಾಯವಾದಿಗಳಾದ ಸಂಘದ ಅಧ್ಯಕ್ಷ ಸುನಿಲ್ ಕುಮಾರ್ ಶೆಟ್ಟಿ, ಕಾರ್ಯದರ್ಶಿ ಅನಿಲ್ ಕುಮಾರ್ ನಿಟ್ಟೆ ಉಪಸ್ಥಿತರಿದ್ದರು. ಅದನ್ನು ಕುತ್ಕೊಂಡು ನಿಮಗೆ ಕನ್ವಿನ್ಸ್ ಮಾಡಿ ಅದರಿಂದ ಆಗೋ 23,000 ಅದನ್ನು ನಾವು ಎಷ್ಟು ಕೊಡ್ತಾ ಇದ್ದೀವಿ, 3,000 ಕೊಡ್ತಾ ಇದ್ದೀವಿ. ನಮ್ಮದು PLC ಮ್ಯಾಟ್ರಸ್ಸು ಅದು ಎಲ್ಲ ತೊಗೊಂಡು ಹೆಚ್ಚು ಕಡಿಮೆ 20-30 ಲಕ್ಷದ ಮೇಲೆ ರಾಜಿ ಆಗಿದೆ. ಅಂದರೆ ಅದು ನಿಖರವಾಗಿ ನಾನು ಅದು ನನ್ನ ನಂಬರ್ಗಳಿದ್ದಿಲ್ಲ. ಅಂದರೆ ನಮ್ಮಲ್ಲಿ ಪೆಂಡಿಂಗ್ ಕೇಸಸ್ಗಳೀಗ ಪಾರ್ಟಿಷನ್ ಸೂಟ್ಸ್ಗಳು ನನ್ನಲ್ಲಿ ಆಗಿರೋದು ಒಂದು 15 ಆಗಿದೆ. ಲಾಸ್ಟ್ ಲೋಕ ಅದಾಲತ್ತಲ್ಲಿ MBC ಕೇಸಸ್ಗಳು ತೊಗೊಂಡ್ರೆ ಒಂದು 22 ಆಗಿದೆ. ಎಲ್ಲರೂ ಒಂದು ಬಂದರೆ ಅದಕ್ಕೆ ಕನ್ವಿನ್ಸ್ ಮಾಡ್ತಾರೆ. ಜಡ್ಜಸ್ಗಳು ಏನಿರ್ತಾರೆ, ಮೀಡಿಯೇಟರ್ಸ್, ಕನ್ಸಿಲೇಟರ್ಸ್ ಏನೆಲ್ಲ ಕುತ್ಕೊಂಡಿರ್ತಾರೆ, ಅದನ್ನು ಕುತ್ಕೊಂಡು ನಿಮಗೆ ಕನ್ವಿನ್ಸ್ ಮಾಡಿ ಅದರಿಂದ ಆಗೋ ಲಾಭಗಳೇನು ಅನ್ನೋದು ಎಲ್ಲ ಹೇಳಿದ್ದಾರೆ. ಸಾಕಷ್ಟು ಪ್ರಕರಣಗಳು ರಾಜಿ ಆಗ್ತಾ ಇದೆ. ಇಲ್ಲಿವರೆಗೂ ಆಗಿದೆ. ನಿಮ್ಮ ಹೈಕೋರ್ಟಲ್ಲಿ ಇದ್ದರೆ ಹೈಕೋರ್ಟಲ್ಲೇ ಮಾಡ್ತಾರೆ, ನಮ್ಮಲ್ಲಿ ಇದ್ದರೆ ನಮ್ಮಲ್ಲಿ ಮಾಡ್ತೀವಿ. ಆ ಥರ 23,000 ಅದನ್ನು ನಾವು ಎಷ್ಟು ಕೊಡ್ತಾ